ನೋಡಿ, ಒಬ್ಬ ತುಳುವನ ಮೇಲೆ ಮೊದಲ ಹಲ್ಲೆ ಆಗಿದೆ. ಇದನ್ನು ನಾನು ಖಂಡಿಸ್ತೇನೆ. ಯಾಕೆ ಹೇಳಿದರೆ ನೋಡಿ, ನಾವು ಯಾವುದೇ ಹೊರ ರಾಜ್ಯದವರಲ್ಲ, ಇದೇ ಕರ್ನಾಟಕ ರಾಜ್ಯದವರು. ಈ ರಾಜ್ಯದಲ್ಲಿ ಕೇವಲ ನಂಬರ್ಗಳು ಬದಲಾವಣೆ ಆಗಿದೆ. 19 ಇರ್ಬೋದು, 21 ಇರ್ಬೋದು, ಕೇವಲ ನಂಬರ್ಗಳು ಬದಲಾವಣೆ ಆಗಿದೆ ಅಂತ ಹೇಳಿ ಇವರು ಒಂದು ಹೊರ ರಾಜ್ಯದವರ ಮೇಲೆ ಹಲ್ಲೆ ಮಾಡುವಂತೆ, ಅಂದರೆ ಇವರು ಮಾಡಿದ್ದಾರೆ, ತುಂಬ ಹೊರ ರಾಜ್ಯದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಭಾಳಷ್ಟು ನಮಗೆ ಗೊತ್ತಿದೆ ಹಲ್ಲೆ ಮಾಡಿದ್ದು, ಮತ್ತು ದಂಪತಿಗಳ ಮೇಲೆ ಹಲ್ಲೆ ಮಾಡಿದ್ದು ಎಲ್ಲ ಗೊತ್ತಿದೆ ನಮಗೆ. ಇಂಥ ಪ್ರಕರಣಗಳು ತುಂಬ ನಡೆದಿದೆ. ಆದರೆ ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿದೆ. ನೋಡಿ, FIR ಆಗಿದೆ. ನಿನ್ನೆ ಹಲ್ಲೆ ಆದದ್ದು ನೀವು ಎಲ್ಲರೂ ಸಹ ಗಮನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗಿದೆ. ಒಬ್ಬ ಹೇಗೆ ಮಾತಾಡಿದಾನೆ ಹೇಳಿದರೆ, ಗೂಂಡಾ ರೀತಿ ಮಾತಾಡಿದ್ದಾನೆ. ನಮ್ಮ ಗಾಡಿಯಲ್ಲೇ ಬರಬೇಕು, ಬೇರೆ ಗಾಡಿ ಹತ್ತಬಾರ್ದು. ಇವರಿಗೆ ಯಾರು ಅಧಿಕಾರ ಕೊಟ್ಟದ್ದು ಸ್ವಾಮಿ? ಇದು ಇವರ ಅಪ್ಪನ ಸ್ಥಳವೇ? ಇದು ಇವರ ಅಪ್ಪನಿಗೆ ಬರೆದು ಕೊಟ್ಟ ಸ್ಥಳವೇ? ಇವರು ಒಂದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸ್ಥಳದಲ್ಲಿ ಇವರು ಈ ರೀತಿ ದಂಧೆ ಮಾಡ್ತಿದ್ದಾರೆ ಹೇಳಿದ್ರೆ, ಇದನ್ನು ಕಣ್ಣು ಮುಚ್ಚಿ ಕೂತಂತ ಅರಣ್ಯಾಧಿಕಾರಿ ಏನು ಮಾಡ್ತಿದ್ದಾನೆ? ಇವನಿಗೆ ಎಷ್ಟು ಸಿಗ್ತಾ ಉಂಟು ಇದರಲ್ಲಿ ಪರ್ಸೆಂಟೇಜ್? ಒಂದು ಗೂಡ್ಸ್ ವಾಹನದಲ್ಲಿ ಪ್ರವಾಸಿಗರನ್ನು ಕರ್ಕೊಂಡು ಹೋಗ್ತಾರೆ ಹೇಳಿದರೆ RTO ಕಣ್ಣು ಮುಚ್ಚಿ ಕೂತಿದೆಯಾ? ಅದಲ್ಲದೆ ಎಲ್ಲೋ ಬೋರ್ಡ್ ಇರುವಂಥ ಗಾಡಿಗಳನ್ನು ಕರ್ಕೊಂಡು ಹೋಗೋದು ಅದನ್ನು ನೋಡಿದ್ದೇವೆ ನಾವು, ಪ್ಯಾಸೆಂಜರ್. ಆದರೆ ಇಲ್ಲಿ ಪಿಕಪ್ ವಾಹನಗಳು, ಅದು ಸುದ ವೈಟ್ ಬೋರ್ಡ್ಗಳು. ಇದು ಕಾನೂನು ಪ್ರಕಾರ ಅಪರಾಧ ದೊಡ್ಡ. ನಾಳೆ ಏನಾದರೂ ಆದರೆ, ಬೆಟ್ಟದಿಂದ ಗಾಡಿಗಳು ಉರುಳಿ ಬಿದ್ದರೆ, ಆ ಜೀವ ಅಪಾಯ ಬಂದರೆ ಯಾರಿದಕ್ಕೆ ಜವಾಬ್ದಾರಿ? ಅಲ್ಲಿ ಯಾವುದೇ ಅಧಿಕಾರಿಗಳಿಲ್ಲ, ಯಾವುದೇ ಬೋರ್ಡ್ಗಳಿಲ್ಲ, ಯಾವುದೇ ಟಿಕೆಟ್ಗಳಿಲ್ಲ. ಅಂದರೆ ಅಲ್ಲಿ ಯಾರು ಕೂಡ ಬರ್ಬೋದು. ನಾನು ಹೇಳೋದು, ನಾಳೆ ಅಪರಾಧ ಕೃತ್ಯಗಳು ನಡೆದರೆ ಅದಕ್ಕೆ ಯಾರು ಜವಾಬ್ದಾರಿ? ಒಂದು ಪೊಲೀಸ್ ಇಲಾಖೆ ಒಂದು ಪೇದೆಗಳನ್ನು ನೇಮಿಸಲಿಲ್ಲ. ಒಂದು ಪ್ರವಾಸಿ ತಾಣ, ತುಂಬ ಪ್ರವಾಸಿಗರು ಬರುವಂಥ ಸ್ಥಳಗಳು, ಹೊರ ರಾಜ್ಯದಿಂದ ಬರ್ತಾರೆ, ಅಂಥವರ ಮೇಲೆ ನಾಳೆ ಹಲ್ಲೆ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ನೋಡಿ, ಇಂಥ ಗೂಂಡಗಳನ್ನು ಯಾರು, ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ ಅಲ್ಲಿ ಗೂಂಡಗಳು ಹೇಳಿ. ಯಾಕಂದರೆ ಅಲ್ಲಿ ನಿಯತ್ತಾಗಿ ದುಡಿಯೋರಿದ್ದಾರೆ, ತಮ್ಮ ದಿನದ ಹೊಟ್ಟೆಪಾಡಿಗೆ ದುಡಿಯೋರಿದ್ದಾರೆ, ಶಿಸ್ತಿನಲ್ಲಿ ಜೀವನ ನಡೆಸುವವರಿದ್ದಾರೆ. ಅದು ಬಿಟ್ಟು ಇಂಥ ಗೂಂಡಗಳನ್ನು ಯಾರೆಲ್ಲ ಬೆಳೆಸ್ತಿದ್ದಾರೆ, ಪ್ರತಿನಿಧಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಅಥವಾ ಪೊಲೀಸ್ ಇಲಾಖೆ ಆಗಲಿ, ಅರಣ್ಯ ಇಲಾಖೆ ಆಗಲಿ, ಯಾರು ಇವರನ್ನು ಬೆಳೆಸ್ತಿದ್ದಾರೆ, ಇವರಿಂದ ನಿಮಗೆ ಎಷ್ಟು ಪಾಲಿದೆ ಮೊದಲನೇದಾಗಿ ತಿಳಿಸ್ಬೇಕು ನೀವು ಸಾರ್ವಜನಿಕರಿಗೆ. ನಾಳೆ ನಮ್ಮ ಒಬ್ಬನ ಮೇಲೆ ಹಲ್ಲೆ ಆಗಿದೆ, ಇಬ್ಬರ ಮೇಲೆ ಹಲ್ಲೆ ಆಗಿದೆ, ನಾಳೆ ಬಂದವರ ಮೇಲೆ ಎಲ್ಲ ರೀತಿಯಲ್ಲಿ ಹಲ್ಲೆ ಮಾಡ್ಕೊಂಡು ಹೋದರೆ ಇವರ ಗೂಂಡಾವರ್ತನೆ ನಿಲ್ಲಿಸೋರು ಯಾರು? ಇದು ಕೊನೆಯ ಎಚ್ಚರಿಕೆ. ನಾಳಿನ ದಿನ ಅಂದರೆ ಇನ್ನು ಮುಂದಿನ ದಿನಗಳು ಯಾರ ಮೇಲೆ ಹಲ್ಲೆಗಳು ನಡೆಯಿದ್ರೆ ಇದಕ್ಕೆ ಪೊಲೀಸ್ ಇಲಾಖೆ ಜವಾಬ್ದಾರಿ. ಮತ್ತು ಈಗಾಗಲೇ ಯಾರು ಹಲ್ಲೆ ಮಾಡಿದ ವಿಡಿಯೋಗಳು ಇದೆ, ಪೊಲೀಸರಿಗೆ ಹೆಚ್ಚು ಹೊತ್ತಿಲ್ಲ ಅವರನ್ನು ಹುಡುಕುವುದು. ಯಾಕಂದರೆ ಅಲ್ಲೇ ಇರ್ತಾರೆ. ಅವರನ್ನು ಬಂಧಿಸದಿದ್ದರೆ ನಾವು ಆದಿತ್ಯವಾರ ದಿವಸ ಎಲ್ಲ ಬೈಕರ್ಸ್ಗಳು, ತುಳುಪರ ಸಂಘಟನೆಗಳು, ಎಲ್ಲ ಸಾರ್ವಜನಿಕರು ಸೇರಿ ನಾವು ಬರ್ತೇವೆ, ನಾವು ಮುತ್ತಿಗೆ ಹಾಕ್ತೇವೆ. ಮತ್ತು ಅಲ್ಲಿ ನಡೆಯುತ್ತಿರುವ ದಂಧೆಯನ್ನು ನಿಲ್ಲಿಸಬೇಕು ಮತ್ತು ಅಲ್ಲಿ ಸರಿಯಾಗಿ ಶಿಸ್ತುಬದ್ಧವಾಗಿ ಬೋರ್ಡ್ ಅಳಿಸಿಬಿಡಿಸಬೇಕು. ಯಾಕೆಳಿದರೆ ಇದು ಸ್ಥಳ ಅರಣ್ಯ ಇಲಾಖೆಗೆ, ಸರ್ಕಾರಕ್ಕೆ ಸಂಬಂಧಪಟ್ಟ ಸ್ಥಳ. ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಇದು. ನಿಮಗೆ ಬೇಕಾಬಿಟ್ಟಿಯಾಗಿ ಹಣಗಳನ್ನು ದೋಚುವುದು, ಒಡೆಯುವುದು, ಹಲ್ಲೆ ಮಾಡುವುದು ನಿಲ್ಲಿಸದಿದ್ದರೆ ನಮಗೆ ಗೊತ್ತಿದೆ ಹೇಗೆ ನಿಲ್ಲಿಸಬೇಕು ಹೇಳಿ. ಈಗ ಕಾನೂನು ಪ್ರಕಾರ ನಿಲ್ಲಿಸಬೇಕು, ಇಲ್ಲದ್ರೆ ನಾವು ನಿಲ್ಲಿಸ್ತೇವೆ. ಇದು ಕೊನೆಯ ಎಚ್ಚರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಆದಿತ್ಯವಾರ ದಿವಸ ತಯಾರು ಮಾಡ್ತಿದ್ದೇವೆ. ಯಾಕೆಂದರೆ ಈಗಾಗಲೇ ಬಂಧಿಸಬೇಕು ನಾವು. ನಮ್ಮ ಒತ್ತಾಯ ಮೊದಲಿನಿಂದಾಗಿ ಅದು ಬಂಧನ ಆಗಬೇಕು, ಅವರದು ಅದು ನಿಲ್ಲಿಸಬೇಕು. ಅಲ್ಲಿ ಕಾನೂನು ಬಾಹಿರ ಯಾವ ಕೃತ್ಯಗಳು ನಡೀತಾ ಉಂಟು, ಯಾವ ವಾಹನಗಳಲ್ಲಿ ಪ್ಯಾಸೆಂಜರ್ಗಳನ್ನು ಕೊಂಡೋಗ್ತಿದ್ದಾರೆ, ಗೂಡ್ಸ್ ವಾಹನಗಳಲ್ಲಿ, ಅಂದರೆ ಕಲ್ಲು ಕೊಂಡೋಗುವಂಥ ವಾಹನಗಳಲ್ಲಿ ಪ್ಯಾಸೆಂಜರ್ ಕೊಂಡೋಗ್ತಾರೆ. ನಾಚಿಕೆ ಆಗಬೇಕು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಿಗೆ, ಅಲ್ಲಿರುವಂಥ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗಬೇಕು. ಯಾಕಂದರೆ ಒಂದು ಜೀವವನ್ನು ಆ ಗೂಡ್ಸ್ ಗಾಡಿಗಳಲ್ಲಿ ಇಟ್ಕೊಂಡು ಹೋಗ್ತಾರೆ ಹೇಳಿದರೆ ನಾಚಿಕೆ ಆಗೋದಿಲ್ಲ ಇವರಿಗೆ. ಒಂದು ವ್ಯವಸ್ಥೆಗಳು ಮಾಡಲಿಲ್ಲ. ಒಂದು RTO ಅಧಿಕಾರಿ ಆಗಲಿ ಅಥವಾ ಅರಣ್ಯ ಇಲಾಖೆ ಆಗಲಿ ಒಂದು ವಾಹನಗಳನ್ನು ಇಡಬೇಕಲ್ಲಿ, ಇಂತಿಷ್ಟು ಬೆಲೆ ಫಿಕ್ಸ್ ಮಾಡಲಿ. ಅಲ್ಲಿ ಬೇಕಿದ್ರೆ ನಮ್ಮ ವಾಹನಗಳೇ ಹೋಗಲಿ, ಬೇರೆ ವಾಹನಗಳು ಹೋಗಲಿಕ್ಕಿಲ್ಲ ಅಂತ ಒಂದು ಫಿಕ್ಸ್ ಮಾಡಲಿ. ಅದು ನಾಳ್ದು ಈಗ ಅವರ ಬಂಧನ ಆಗದಿದ್ದರೆ, ಈಗ ಅವರ ಬಯಲ್ಲೇ ಶಿಸ್ತು ಕ್ರಮ ಕೈಗೊಳ್ಳದಿದ್ದರೆ ನಾವು ಮುಂದಿನ ಯೋಜನೆಗಳನ್ನು ತಿಳಿಸ್ತೇವೆ. ಮತ್ತು ಈಗಾಗಲೇ ಕೇಸು ದಾಖಲಾಗಿದೆ. ನಂತರ ಅವರು ಬಂಧಿಸಲೇಬೇಕು ಮತ್ತು ನಮಗೆ ನ್ಯಾಯ ದೊರಕಿಸಲೇಬೇಕು. ಮತ್ತು ಅಲ್ಲಿರುವಂಥ ಯಾವ ದಂಧೆಗಳು ಯಾವುದಿದೆ ಅದನ್ನು ನಿಲ್ಲಿಸಲೇಬೇಕು. ಇಲ್ಲದ್ರೆ ನೀವು ಆದಿತ್ಯವಾರ ದಿವಸ ನಾವು ಕೂಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತೇವೆ ನಾವು.